ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ವರುಣ್ ಫ್ರಮ್ ಟೆಕ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಹಿಜಾಬ್ ವಿಚಾರದಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಕೂರಿಸಿದ್ರು. ಸೊ ಅದಕ್ಕೋಸ್ಕರ ಏನಾಯಿತು ತೀರ್ಮಾನ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸ್ದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರಿನ್ನೂ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಏನಾಯಿತು ತೀರ್ಮಾನ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ನೋಡಿ ಗಾಯ್ಸ್, ನೀವೆಲ್ಲರೂ ಅಂದ್ಕೊಂಡಿರ್ಬೋದು ಏನಾಗಿರ್ಬೋದು ತೀರ್ಪು ಅಂತ. ಸೊ ಯಾರು ಆಲ್ಮೋಸ್ಟ್ ಅಲ್ಲಿ ನ್ಯೂಸ್ ನೋಡಿರಲ್ಲ, ಸೊ ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತೀರ. ಸೊ ಅಂಥವ್ರು ಹೇಳ್ತಿರೋದಷ್ಟೇ. ಸೊ ಅಂಥವ್ರು ನೀವು ಈ ತೀರ್ಮಾನ ಏನಾಯಿತು ಅಂತಂದರೆ, ಸೊ ಮಧ್ಯಂತರ ತೀರ್ಪು ಕೊಟ್ಟಿದ್ದರು ನಮ್ಮ ತೀರ್ಪುಗಾರರು, ಅಂದರೆ ನಮ್ಮ ಜಡ್ಜ್ಗಳು ಹೇಳಿದರು. ಮಧ್ಯಂತರ ತೀರ್ಪು ಕೊಟ್ಟಿದ್ದರು ಏನಂದರೆ, ಸಮವಸ್ತ್ರ ಕಡ್ಡಾಯವಾಗಿರುತ್ತೆ. ಸೊ ಯಾವುದೇ ಥರದ ಹಿಜಾಬ್ ಮತ್ತು ಗೆಜ್ರೆ ಹಾಕ್ಕೊಂಬರಂಗಿಲ್ಲ ಅಂತ ಹೇಳಿದರು. ಸೊ ಈ ತೀರ್ಪು ಕೂಡ ಅದಕ್ಕೆ ರಿಲೇಟೆಡ್ ಆಗಿದೆ. ಸೊ ಇದೇ ಸೇಮೇ. ಸೊ ಯಾರೂ ಸಹ ಹಿಜಾಬನ್ನು ಹಾಕ್ಕೊಂಬಂಗಿಲ್ಲ. ಮತ್ತು ಅಕಸ್ಮಾತ್ ಅವರೇನಾದರೂ ಈ ಹಿಜಾಬ್ನ ಹಾಕ್ಕೊಂಡು ಹೋದರು ಅಂದರೆ ಸೊ ಅವ್ರನ್ನ ಮನೆ ಕಳಿಸೋ ಪರಿಸ್ಥಿತಿ ಬರುತ್ತೆ. ಸೊ ಇದೇ ರೀತಿ ತುಂಬ ಜಾಗಗಳಲ್ಲಾಗಿದೆ. ಸೊ ಇದನ್ನ ನೀವು ಗಮನಿಸ್ತಿರ್ಬೋದು. ಸೊ ಹಿಜಾಬ್ ವಿಚಾರದಲ್ಲಿ ಇದು ಕೊನೆಯ ತೀರ್ಮಾನ ಕೂಡ ಹೌದು. ಸೊ ಇನ್ನು ಮುಂದೆ ಏನೇನು ಇಶ್ಯೂಗಳಾಗ್ತಿದೆ. ಸೊ ಅದಕ್ಕೋಸ್ಕರ ಸೊ ಇನ್ನೂ ಅಪ್ಡೇಟ್ ಬಂದರೆ, ಸೊ ಹಾಕ್ಕೊಂಡು ಬಂದರೆ ಇನ್ನೂ ಏನು ಮಾಡ್ಬೋದು ಆ ಥರ ಏನಾದರೂ ನೋಟಿಸ್ ಕೊಟ್ಟರೆ ಸೊ ಅದನ್ನು ಸಹ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ. ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಕೂಡ ಆಗಿಬಿಟ್ಟು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.